Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, ಎ ಯೂನಿಟ್ ಆಫ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಮುಕ್ಕ ಮ್ಯಾಂಗ್ಳೂರ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. Hello, namaskaralu, vanakkam, namaskaram, and welcome to your favorite show, that is Sun Premium Refined Sunflower Oil Super Singer, powered by Santosh 2-star boiled rice. ಶೋ ತೊಗೊಂಡು ಪುರಂಚನ ಮಾತಣ್ಣನಕ್ಲಿಗೆ ಅಕ್ಕನಕ್ಲಿಗೆ ಅಮ್ಮನಕ್ಲಿಗೆ ಆಂಟಿನಕ್ಲಿಗೆ ಅಂಕಲ್ನಕ್ಲಿಗೆ ಅಜ್ಜನಕ್ಲಿಗೆ ಅಜ್ಜನಕ್ಲಿಗೆ ದೊಡ್ಡಪ್ಪನಕ್ಲಿಗೆ ದೊಡ್ಡಮ್ಮನಕ್ಲಿಗೆ ಚಿಕ್ಕಪ್ಪನಕ್ಲಿಗೆ ಚಿಕ್ಕಮ್ಮನಕ್ಲಿಗೆ ಮಲ್ಲಕ್ಲಿಗೆ ಎಲ್ಲಿ ಹಾಕ್ಲಿಕ್ಕೆ ಇಲ್ಲದಕ್ಲಿಗೆ ಬರಿತಿಲ್ಲದಕ್ಲಿಗೆ ಮಾತಾಡಕ್ಲ ವೆಲ್ಕಮ್ ಟು ದ ಶೋ. ನಾನು ಬಂದಿದ್ದೀನಿ ನಾನು ಬೇರೆ ಮೂರನೇ ನಾವು ಬಂಡಿ ನೇಂಜರ್ ಮರತ್ತು ನಾನು ತೇನು ಸೊ ಅದಕ್ಕೋಸ್ಕರ ಬನ್ನಿಯಾನೆ. ಸೊ ಎನಿವೇಸ್ ಈ ಒಂಜಿ ಸಿಂಗಿಂಗ್ ರಿಯಾಲಿಟಿ ಶೋ ಡೆಫಿನೆಟ್ಲಿ ಮಾತಾಡಕ್ಲ ಖುಷಿ ಅವನು ನಂಗೆ ಡೈಲಿ ಮೆಸೇಜಸ್ ಬರೋದು ಪುಂಡು ಈ ಭಾರಿ ಬರಲಿದ ಪ್ರೋಗ್ರಾಮ್ ಅವೇನು. ಸೊ ಥ್ಯಾಂಕ್ ಯು ಸೋ ಮಚ್ ನಿಖಲ್ನ ಸಪೋರ್ಟ್ ಅಂಚಿನ ಒಬ್ಬಡೆ ಡೆಫಿನೆಟ್ಲಿ ಈ ಕಾರ್ಯಕ್ರಮ ಈತೊಂದು ಬ್ಯೂಟಿಫುಲ್ ಆರ ಈತೊಂದು ಪೊರ್ಲ ಗಂಟೆಡು ಮೂಡ್ದು ಬರ್ರೆ ಐಕ್ ಮಲ್ಲ ಕಾರಣ ನಮ್ಮೊಟ್ಟಿಗೂ ಪುನಂಚಿನ ಜಡ್ಜಸ್ ದಾಕ್ ಮನಾಕ್ಲು ಮಲ್ತಿನ ಅಂಚಿನ ಸಾಧನೆ ಆತು ಮಲ್ಲ ಉಂಡು. ಸೊ ಅಕ್ಲೇನು ವೆಲ್ಕಮ್ ಮಲ್ಪುನ ಅಂಚಿನ ಪೊರ್ತು. ಸೊ ಮಾತ ನಾಲ್ ಜಡ್ಜಸ್ ನಕ್ಲಿಗ್ಲ ಮಲ್ಲ ವೆಲ್ಕಮ್ ರಾಜಗೋಪಾಲ್ ಸರ್ ಉಳ್ಳೇರು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಅಂಜನೆ ವಿ ಮನೋಹರ್ ಸರ್ ಉಳ್ಳೇರು, ಥ್ಯಾಂಕ್ ಯು ಸೋ ಮಚ್. ಅಂಜನೆ ಗುರು ಕಿರಣ್ ಸರ್ ಉಳ್ಳೇರು, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಜನೆ ಖಾದ್ರಿ ಮಣಿಕಾಂತ್ ಸರ್ ಉಳ್ಳೇರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಓಕೆ, ಸೊ ಇನ್ನಿತ ಈ ಒಂಜಿ ಎಪಿಸೋಡನ್ನು ಶುರು ಮಲ್ಪುನಂಚಿನ ಟೈಮ್ ಬರೋದಿತ್ತು. ಈ ಸೀಸನ್ ಫಸ್ಟ್ ಸೀಸನ್ ಒಂಚೂರು ಕರಾವಳಿ ಕರ್ನಾಟಕಕ್ಕೆ ಲಿಮಿಟೆಡ್ ಆದಿತ್ತು, ಬಟ್ ಈ ಒಂಜಿ ಸೀಸನ್ ಫಸ್ಟ್ ಸೀಸನ್ದ ಸಕ್ಸಸ್ ಹಿಡ್ದಾತ್ರ ಈ ಒಂಜಿ ಸೀಸನ್ ನಮಲನ್ಯ ಒಂಚೂರು ಮಲ್ಲ ಲೆವೆಲ್ಡ್ ಮಲ್ಬೋದು ನಮ್ಮ ಸೂಪರ್ ಸಿಂಗರ್ ಕಾರ್ಯಕ್ರಮ ಅಂತ ಅಂಚಾದು ಕರ್ನಾಟಕದ ಉದ್ದಾಗಲ ಮಾತ್ರ ಅದು ಬೇತೆ ಬೇತೆ ರಾಜ್ಯದಲ್ಲ ಸಿಂಗರ್ಸ್ ಬರೋದಿಲ್ಲ. ಓಕೆ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ಕಳೆದ ರೌಂಡಲ್ಲಿ ತುಂಬ ಚೆನ್ನಾಗಿ ಹಾಡಿದ್ರು. ದಟ್ ಇಸ್ ನಾನ್ ಅದು ದ್ಯಾನ್ ಪವಿತ್ರ ಆಚಾರ್ಯ. ಜೋರಾಗಿರುವಂಥ ಚಪ್ಪಾಳೆ ಅಂಡ್ ಪ್ಲೀಸ್ ವೆಲ್ಕಮ್ ಹರ್. ಇಷ್ಟು ಕಾಲ ಹುಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೇವೇನು ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಹುಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೇವೇನು ನಾವು ನಮ್ಮ ಅಂತರಾಳವ ಅಂತರಾಳವ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೋ, ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೋ, ನೀರಿನಾಳ ತಿಳಿತೇನು ಹಾಯ್ದೋಣಿಗೆ, ನೀರಿನಾಳ ತಿಳಿತೇನು ಹಾಯ್ದೋಣಿಗೆ. ಇಷ್ಟು ಕಾಲ ಹುಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೇವೇನು ನಾವು ನಮ್ಮ ಅಂತರಾಳವ ಅಂತರಾಳವ.
ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿವೋ, ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿವೋ, ಮಣ್ಣ ಮುತ್ತು ದೊರಕಿತೇನು ನೀಲಿ ಬಾನಿಗೆ, ಮಣ್ಣ ಮುತ್ತು ದೊರಕಿತೇನು ನೀಲಿ ಬಾನಿಗೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ, ಅಂತರಾಳವ. ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯೋ, ಒಂದಾದರೂ ಉಳಿಯಿತೆ ಕನ್ನಡಿಯ ಪಾಲಿಗೆ. ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯೋ, ಒಂದಾದರೂ ಉಳಿಯಿತೆ ಕನ್ನಡಿಯ ಪಾಲಿಗೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ, ಅಂತರಾಳವ, ಅಂತರಾಳವ. ವಾವ್ 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 ವಾವ್, ಭಾವಗೀತೆಯಲ್ಲಿ ಭಾವದ ಜೊತೆ ಮುಳುಗಿದ್ರೆ. ಆದರೆ ಒಂದು ಹೇಳಿ, ನಿಮ್ಮ ಗಂಡ ಬಂದಿದ್ದಾರಾ ಇಲ್ವಾ? ಇಲ್ಲ, ಬರಲಿಲ್ಲ. ಅಲ್ಲ, ಅವ್ರು ಈ ಎಪಿಸೋಡ್ ನೋಡಿದ್ರೆ ರೀಸೆಂಟಾಗಿ ಮದುವೆ ಆಗಿದ್ದೀರಾ, ಇಷ್ಟೊಂದು ಪ್ಯಾಥೋ ಸಾಂಗ್ ಎಲ್ಲ ಆಡ್ತಾ ಇದ್ದಾರೆ, ಎಷ್ಟು ಬೇಜಾರಾಗ್ಬೋದು ಅವರಿಗೆ. ಬಟ್ ಎನಿವೇಸ್, ನಮ್ಮ ಜಡ್ಜಸ್ಗಳಿಗೆ ಖುಷಿ ಆದರೆ ಅವ್ರಿಗೂ ಖುಷಿ ಆಗುತ್ತಲ್ವಾ ಅಲ್ವಾ? ಓಕೆ, ವೆರಿ ಗುಡ್. ಸೊ ಹೇಗಾಯಿತು ಕೇಳೋಣ. ಕದ್ರಿ ಮಣಿಕಾಂತ್ ಸರ್ ಪ್ಲೀಸ್. ಪವಿತ್ರ, ಎಸ್ ಸರ್. ಹೋದ ರೌಂಡಿಗೆ ಕಂಪೇರ್ ಮಾಡಿದರೆ ಈ ರೌಂಡಲ್ಲಿ ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ತುಂಬ ಇಷ್ಟ ಆಯಿತು. ಭಾವ ಆಗಲಿ, ಆಮೇಲೆ ಅಂದರೆ ಇದು ತುಂಬ ಬೇಸರದಿಂದಲೂ ಇಲ್ಲ, ಒಂದು ತುಂಬ ವೆರಿ ವೆರಿ ಸಟಲ್ಡ್ ಆಗಿ ತುಂಬ ಚೆನ್ನಾಗಿ ಹಾಡಿದ್ರಿ. ಐ ಲವ್ಡ್ ಯುವರ್ ಸಿಂಗಿಂಗ್. ಗುಡ್ ಲಕ್. ಇದೇ ಥರ ಕಾನ್ಸಂಟ್ರೇಷನ್ ಇರಲಿ. ಥ್ಯಾಂಕ್ ಯು ಸರ್. ಓಕೆ, ಅರ್ಧ ಖುಷಿ ಆದ್ರಿ, ಇನ್ನು ಸ್ವಲ್ಪ ಪೆಣ್ಣಿಗಿಡಿ ಖುಷಿಯನ್ನ. ವಿ ಮನೋಹರ್ ಸರ್ ಹೇಗಾಯ್ತು? ಪವಿತ್ರ, ಎಸ್ ಸರ್. ತುಂಬ ಭಾವಪೂರ್ಣವಾಗಿ ಒಂದು ಭಾವಗೀತೆಯನ್ನು ಚೆನ್ನಾಗಿ ಹಾಡಿದ್ರಿ ಪವಿತ್ರ. ಒಳ್ಳೆಯ ಹಾಡನ್ನು ಕೊಟ್ಟಿದ್ರಿ, ಒಂದು ಪ್ರೆಸೆಂಟೇಷನ್ ಚೆನ್ನಾಗಿತ್ತು. ಇನ್ನು ಭಾವಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿದರೆ ಚೆನ್ನಾಗಿರುತ್ತೆ. HSV ಅವರ ಒಂದು ಸಾಹಿತ್ಯ ಇದು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅರ್ಥಪೂರ್ಣವಾಗಿ, ಎಲ್ಲರಿಗೂ ಅನ್ವಯಿಸುವಂಥ, ಎಲ್ಲರ ಲೈಫಿಗೆ ಅನ್ವಯಿಸುವಂಥದ್ದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಹೆಂಗೆ ಅನ್ನಿಸ್ತು? ಖುಷಿ ಆಯ್ತಾ? ಓಕೆ, ನೋಡಿ, ನನಗೆ ಮದುವೆ ಆಗಿಲ್ಲ, ಸೊ ಆಗ ಕ್ಯೂರಿಯಾಸಿಟಿಯಿಂದ ಕೇಳೋದು, ನಿಮ್ಮ ಪರ್ಫಾರ್ಮೆನ್ಸ್ ಟಿ ವಿಲಿ ನೋಡಿದಾಗ ನಿಮ್ಮ ಗಂಡ ಏನು ಹೇಳ್ತಾರೆ? ಸೊ ಇಷ್ಟೊಂದು ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಸಿಕ್ಕಿದಾಗ. ರೂಪೇಶ್, ಎಸ್ ಸರ್. ಮದುವೆ ಆಗಿಲ್ಲ ಅಂದರೆ ನಂಬೋದಾ? ಸರ್, ಲವ್ ಇಲ್ಲ ಅಂದರೆ ನೀವು ಕನ್ಫ್ಯೂಸ್ ಆಗಬೇಕು, ಮದುವೆ ಆಗಿಲ್ಲ ಅಂದರೆ ನಂಬಬೇಕು ಸರ್. ಹೌದಾ? ಅಂದರೆ ಎಲ್ರಿಗೂ ಹೇಳಿನೇ ಆಗೋದಲ್ವ ಮದುವೆ? ಅಲ್ಲ, ಕನ್ಫರ್ಮ್ ಆಗಲಿ ಅಂತ ನೋಡೋರಿಗೆ. ಇಲ್ಲ ಇಲ್ಲ, ದೇವರಾಣೆ, ನಿಮ್ಮ ಹಣೆ ಆಗಿಲ್ಲ ಸರ್.
ಸರಿಯಪ್ಪ, ಈಗ ಕನ್ಫರ್ಮ್ ಆಯ್ತಲ್ವ ಸರ್? ಸರಿ, ಕನ್ಫರ್ಮ್ ಆಯ್ತು. ಇನ್ನು ಕೇಳಲ್ಲ. ಎನಿವೇಸ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಗಂಡನಿಗೆ ಈ ಹಾಡು ಇಷ್ಟ ಆಗಲಿ, ಸೊ ಅವ್ರು ಖುಷಿ ಆಗಲಿ, ಯಾಕೆಂದರೆ ನ್ಯೂಲಿ ಮ್ಯಾರಿಡ್ ಕಪಲ್ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬಾ ಸೂಪರ್ ಆಗಿರೋಂಥ ಹಾಡನ್ನು ಕೇಳ್ಕೊಂಬಂದಾಯಿತು. ಆ್ಯಂಡ್ ಇವಾಗ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಆದಮೇಲೆ ಇನ್ನೊಂದು ಸೂಪರ್ ಆಗಿರೋಂಥ ಪರ್ಫಾರ್ಮೆನ್ಸ್ ಬೆಳಗಾಂನಿಂದ ರೆಡಿ ಆಗಿದೆ ಬರೋದಕ್ಕೆ. ಸೊ ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ Welcome back after the break to your favorite show, that is Sun Premium Refined Sunflower Oil Super Singer, powered by Santosh 2-star boiled rice. ಖಂಡಿತ ಮುಂದೆ ಬರೋವಂಥ ಸಿಂಗರ್ನ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಅವರು ತುಂಬ ಚೆನ್ನಾಗಿ ಹಾಡ್ತಾರೋ ಇಲ್ವೋ ಅದು ಜಡ್ಜಸ್ ಡೆಫಿನೆಟ್ಲಿ ಹೇಳ್ತಾರೆ. ಆದರೆ ಅವರ ಒಂದು ಹಾರ್ಡ್ ವರ್ಕ್ ಏನಿದೆ ಅದು ಎಲ್ಲರಿಗೂ ಅನ್ವಯಿಸುವಂಥದ್ದು, ಎಲ್ರಿಗೂ ಸ್ಫೂರ್ತಿದಾಯಕವಾಗಿರುವಂಥದ್ದು. ಅವರು ಇಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಹಾಡು ಪ್ರಾಕ್ಟೀಸ್ ಮಾಡ್ತಾರೆ. ಸಿಂಗಿಂಗ್ ಅಂದರೆ ಅವರು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದರು, ಅಂದರೆ ಲಾಸ್ಟ್ ರೌಂಡಲ್ಲಿ ನಾನು ಹುಟ್ಟಿರೋವಂಥದ್ದೇ ಸಂಗೀತಕ್ಕೋಸ್ಕರ ಅಂತ. ತುಂಬ ಖುಷಿಯಾಗುತ್ತೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋದಕ್ಕೆ. ಅದು ಬೇರೆ ಯಾರೂ ಅಲ್ಲ, ಬೆಳಗಾಂ ಡಿಸ್ಟ್ರಿಕ್ಟ್ನ ಕಿತ್ತೂರಿನಿಂದ ಬಂದಿರೋವಂತಹ, ಅವರು ಪರ್ಟಿಕ್ಯುಲರ್ಲಿ ಹೇಳಿದ್ದಾರೆ ಕಿತ್ತೂರು ಹೇಳಲೇಬೇಕು ನೀವು ಅಂತ. ಸೊ ಕಿತ್ತೂರಿನಿಂದ ಬಂದಿರೋವಂತಹ ಪುಂಡಲೀಕ ಅವರಿಗೆ ಚಪ್ಪಾಳೆಯ ಜೊತೆಗೆ ಅವರನ್ನು ದಯವಿಟ್ಟು ಸ್ವಾಗತಿಸಿ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ, ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ, ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ, ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತನಿಸುವೆ, ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತನಿಸುವೆ, ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲ್ಲಿಟ್ಟು ನಗಿಸುವೆ, ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲ್ಲಿಟ್ಟು ನಗಿಸುವೆ, ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳು ಬಂದಿ
ತೊಡಿಸುವೆ ಭುಜಕ್ಕೆ ಭುಜವಾ ಹಚ್ಚಿ ನಿಂತು ತೋಳು ಬಂದಿ ತೊಡಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ ಹರಿವ ನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡುವೆ ಹರಿವ ನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡುವೆ ಬಿಸಿಲು ಮಳಿಯ ಚಳಿಯ ನುಂಗಿ ನೆರಳು ಬೆಳಕು ಆಗುವೆ ಬಿಸಿಲು ಮಳಿಯ ಚಳಿಯ ನುಂಗಿ ನೆರಳು ಬೆಳಕು ಆಗುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ ತುಂಬಾನೇ ಸುಂದರವಾಗಿರುವಂತಹ ಹಾಡು ಬಡವನಾದರೂ ಏನು ಪ್ರಿಯೆ ಏನು ಅರ್ಥಗರ್ಭಿತವಾಗಿರುವಂತಹ ಹಾಡು ಸಿ ಅಶ್ವಥ್ ಅವರು ಹಾಡಿರುವಂಥದ್ದಲ್ವಾ ಇಫ್ ಐಮ್ ನಾಟ್ ರಾಂಗ್ ಎಸ್ ಓಕೆ ರಾಜು ಅನಂತ ಸ್ವಾಮಿ ಅವರು ಕ್ರಿಯೇಟ್ ಮಾಡಿರುವಂಥ ಹಾಡು ಇಫ್ ಐಮ್ ನಾಟ್ ರಾಂಗ್ ಗೊತ್ತಿಲ್ಲ ಜಡ್ಜಸ್ ಡೆಫಿನೆಟ್ಲಿ ಅದ್ರ ಬಗ್ಗೆ ಹೇಳ್ತಾರೆ ಸೊ ನಿಮಗೆ ಖುಷಿ ಆಯ್ತಲ್ಲ ತುಂಬಾ ಓಕೆ ಬಡವನಾದ್ರೆ ಏನು ಸೊ ನಮ್ಮ ಮನಸ್ಸು ದೊಡ್ಡದಾಗಿರಬೇಕು ಅಂತ ತುಂಬ ಚೆನ್ನಾಗಿ ಹಾಡಿದ್ರಿ ಆ್ಯಂಡ್ ಇದ್ರ ಬಗ್ಗೆ ಗುರು ಸರ್ ಹೇಳ್ತಾರೆ ಹೇಗಿತ್ತು ಅಂತ ಪುಂಡ್ಲಿಕ್ ಸರ್ ನಮಸ್ತೆ ಈ ಸ್ಟೇಜಲ್ಲಿ ಹಾಡಿದ್ದು ನೀನು ಇದು ಬೆಸ್ಟ್ ಸಾಂಗ್ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ ಯು ಒಂದು ಲವ್ಲಿ ಕಂಪೋಸಿಷನ್ ಯಾರ್ದು ಕಂಪೋಸಿಷನು ಗೊತ್ತಿಲ್ಲ ಸರ್ ಅಶ್ವಥ್ ಸರ್ದು ಕಂಪೋಸಿಷನ್ ಹಾಂ ಸರ್ ರಾಜು ಅನಂತ್ ಸ್ವಾಮಿ ಅವ್ರು ಹಾಡಿದ್ದಾರೆ ಓಕೆ ರಾಜು ಅನಂತ್ ಸ್ವಾಮಿ ನಮ್ಮ ಮೈಸೂರು ಅನಂತ್ ಸ್ವಾಮಿ ಅಂತ ನಮ್ಮ ಕರ್ನಾಟಕದ ಐ ಥಿಂಕ್ ಒನ್ ಆಫ್ ದ ಇನಿಷಿಯಲ್ ಮೇಜರ್ ಕಂಪೋಸರ್ಸು ಅವ್ರ ಮಗ ನಮ್ಮ ಜೊತೆ ಇಲ್ಲ ಈಗ ಇಸ್ ಪ್ರಿಟಿ ಐ ಥಿಂಕ್ ಸ್ವಲ್ಪ ಅರ್ಲಿಯಾಗಿ ನಮ್ಮನ್ನು ಬಿಟ್ಟು ಹೋದರು ನಮಗೆಲ್ಲ ತುಂಬ ಹತ್ತಿರ ನನಗೂ ಹಾಡಿದ್ದಾರೆ ಒಂದು ಹಾಡು ಹಾಡಿದ್ದಾರೆ ಅದಕ್ಕೆ ಮನೋಹರ್ ಲಿರಿಕ್ ಬರೆದಿದ್ದರೆ ನಾನು ಕಂಪೋಸ್ ಮಾಡಿದೆ ನಾನು ಒತ್ತಾರೆ ಎದ್ದು ಬಿಟ್ಟು ಅಂತ ಒಂದು ಸಾಂಗು ಸೊ ಹೀ ಈಸ್ ಅ ಲವ್ಲಿ ಪರ್ಸನ್ ಎಲ್ಲದಕ್ಕಿಂತ ಈ ವಾಸ್ ಎ ಅಮೇಝಿಂಗ್ ಪರ್ಸನ್ ತುಂಬ ಎಲ್ರಿಗೂ ಅವ್ನು ಕಂಡ ತುಂಬ ಪ್ರೀತಿ ಈ ಸಾಂಗ್ನ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ನಿಮ್ಮ ಎಲ್ಲ ರೌಂಡ್ಗಳಿಂದ ಈ ಸಾಂಗ್ ಈ ರೌಂಡಲ್ಲಿ ವಾಸ್ ಜಸ್ಟ್ ಫ್ಯಾಬ್ಲೆಸ್ ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡಿ ಈ ವೇದಿಕೆ ಅಂದರೆ ನಮಗೆ ನಾಲೆಜು ಕೊಡುತ್ತೆ ಸೊ ಕ್ಲಿಯರ್ ಆಯ್ತು ಇವಾಗ ಸಿ ಅಶ್ವಥ್ ಅವರು ಕಂಪೋಸ್ ಮಾಡಿರೋವಂಥದ್ದು ಆ್ಯಂಡ್ ರಾಜು ಅನಂತ ಸ್ವಾಮಿ ಅವರು ಹಾಡಿರೋವಂಥದ್ದು ಥ್ಯಾಂಕ್ ಯು ಸೊ ಇಂಥ ಒಂದು ಹಾಡನ್ನು ಹಾಡಿದ್ದಕ್ಕೆ ಆ್ಯಂಡ್ ರಾಜಗೋಪಾಲ್ ಸರ್ ಹೇಗಿತ್ತು ಪುಂಡ್ಲಿಕ್ ಅವರೇ ಸರಿ ಚೆನ್ನಾಗಿತ್ತು ನಾನು ಹೇಳಿದ್ನಲ್ಲ ನಿಮ್ದೊಂದು ಡಿಫ್ರೆಂಟ್ ಅದೊಂದು ಬ್ರೈಟ್ ವಾಯ್ಸ್ ಕ್ಲಿಯರ್ ಸೊ ಈ ಹಾಡು ತುಂಬ ಚೆನ್ನಾಗಿ ಮೂಡಿ ಬಂತು ಆಮೇಲೆ ಅಂದರೆ ಆ ಪ್ರೊನೌನ್ಸಿಯೇಷನ್ ಸ್ವಲ್ಪ ರಾಣಿ ಅದನ್ನೆಲ್ಲ ಒಂಚೂರು ಕರೆಕ್ಟ್ ಮಾಡ್ಕೊಳ್ಳಿ ಅದು ಕರೆಕ್ಟಾಗಿ ಕೇಳ್ತಾ ಇದೆ ನೀವು ರಾಣಿ ಅಂತ ಹೇಳ್ತೀರಿ ಇಟ್ ಹ್ಯಾಸ್ ಟು ಬಿ ರಾಣಿ ಅಂತ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳಿದೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಓಕೆ ಸರ್ ಮತ್ತು ರಾಜಾನಂದ ಸ್ವಾಮಿ ಅವರು ಚೆನ್ನಾಗಿ ಹಾಡಿದ್ದಾರೆ ಬಟ್ ನೀವು ನಿಮ್ಮತನದಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಬಂತು ಹೌದು ಸರ್ ನಂಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವಾ ಇದಕ್ಕಿಂತ ಖುಷಿ ಬೇರೆ ಏನಿದೆ ಸೊ ಹೇಗಾಯಿತು ಒಳ್ಳೆ ಪಾಸಿಟಿವ್ ಅದು ಕೂಡ ಇಬ್ಬರು ಜಡ್ಜಸ್ ತುಂಬಾ ಹೊಗಳಿದ್ರು ಸೊ ಹೆಂಗೆ ಅನ್ನಿಸ್ತು ನಿಮಗೆ ತುಂಬಾ ಸಂತೋಷ ಆಯಿತು ಅಂದರೆ ನಮ್ಮತನನ ಈ ಹಾಡು ಮುಖಾಂತರ ಹೊರಗೆ ಹಾಕಿದ್ದಷ್ಟೇ ಈ ಹಾಡನ್ನು ಹಾಡೋದಕ್ಕೆ ತುಂಬ ಮನಸ್ಪೂರ್ವಕವಾಗಿ ಹಾಡಿದ್ದೀನಿ ಓಕೆ ಲಾಸ್ಟ್ ಏನು ರೌಂಡ್ ಇತ್ತು ಅವಾಗ ಹೇಳ್ತಾ ಇದ್ರಿ ನಾನು ಮನಸ್ಸಿಂದ ಹಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಹಾಡೇ ನನ್ನ ಜೀವನ ಅಂತ ಸೊ ಇಷ್ಟೊಂದು ಒಳ್ಳೆ ಕಮೆಂಟ್ ಸಿಕ್ಕಿದಾಗ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೆ ಖುಷಿ ಆಗುತ್ತೆ ಹೌದು ಇಲ್ಲ ನನಗಿಂತ ಹೆಚ್ಚು ಸಂತೋಷ ಪಡೋರು ಈ ಎಪಿಸೋಡ್ ಏನಾದರೂ ರಿಲೀಸ್ ಆದಮೇಲೆ ನನ್ನ ತಾಯಿ ವಾ 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 ಥ್ಯಾಂಕ್ ಯು ಅವ್ರು ಸಪೋರ್ಟ್ ಮಾಡ್ತಾರಾ ತುಂಬಾ ನಿಮಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸೊ ಮದುವೆ ಆಗಿದೆಯಾ ನಿಮಗೆ ಇಲ್ಲ ಏ ಅಂದ್ರೆ ಯಾರು ಮಾಡ್ಕೊಳ್ದಿರೋದಲ್ಲ ಎಲ್ಲರೂ ಮಾಡ್ತಾರೆ ಇಲ್ಲ ರೀ ಮದುವೆ ಇಲ್ಲ ಅಂತ ಎಷ್ಟು ವರ್ಷಕ್ಕೆ ಮಾಡಬೇಕು ಅಂತ ನಿಮ್ಮ ಒಂದು ಪ್ಲಾನಿಂಗು ಇದೆ ಸರ್
ಕಷ್ಟ ಅನ್ನೋದು ಸಿಕ್ಕಿದ್ರೆ ಈ ಎಪಿಸೋಡ್ ಮುಗಿದ್ಮೇಲೆ ಹಾಕ್ತೀರಾ ನೀವು ಅಲ್ವಾ ನೋಡೋಣ ಸರ್, ಹಣೆ ಬರದಲ್ಲಿ ಯಾವಾಗ ಅದು ಪರಮಾತ್ಮ ಯಾವಾಗ ಗಂಟು ಹಾಕ್ತಾನೋ ಬಾಜುಕ ಅವಾಗ ಹಾಕೊಂಡ್ರೆ ಆಯಿತು. ಓಕೆ, ಎನಿವೇಸ್ ಆ ಒಂದು ಮುಹೂರ್ತ ಆದಷ್ಟು ಬೇಗ ಬರೋ ಥರ ಆಗಲಿ. ವಿಶ್ ಯು ಆಲ್ ದಿ ಬೆಸ್ಟ್. ನೀವು ಹೇಳೋವಾಗ ನಾನು ಅಂದ್ಕೊಂಡು ಇಲ್ಲಪ್ಪ ಮದುವೆ ಅದೆಲ್ಲ ನಾವು ಪ್ಲಾನಿಂಗಲ್ಲಿ ಇಲ್ಲ ಅಂತ. ಬಟ್ ನಿಮ್ಮ ಫಾಸ್ಟ್ ನೋಡಿದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರ ಜೊತೆನೇ ಬರೋಂಗಿದ್ದೀರಾ. ಬಟ್ ನೋ ಪ್ರಾಬ್ಲಮ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ಇವತ್ತಿನ ಎಪಿಸೋಡ್ ಅಂತೂ ತುಂಬಾ ಸೂಪರ್ ಆಗಿತ್ತು. ಯಾಕೆ ಅಂತಂದರೆ ಜಡ್ಜಸ್ ಕೂಡ ಆಲ್ಮೋಸ್ಟ್ ಫುಲ್ ಖುಷಿಯಾಗಿದ್ದಾರೆ ಆ್ಯಂಡ್ ಪರ್ಫಾರ್ಮೆನ್ಸಸ್ ಕೂಡ ಕಿವಿಗಷ್ಟೇ ಅಲ್ಲ ಮನಸ್ಸಿಗೂ ನಾಟಿದ್ದು. ಸೊ ಹಾಡು ಯಾವತ್ತೂ ಕೂಡ ಕಿವಿಗೆ ಕೇಳೋ ಅಂಥದ್ದು, ಮನಸ್ಸಿಗೆ ನಾಟೋ ಅಂಥದ್ದು. ಅದು ಕಿವಿಗೆ ಕೇಳಿ ಮನಸ್ಸಿಗೆ ತಲುಪದೇ ಇದ್ದರೆ ಅದು ಹಾಡು ಅಷ್ಟೊಂದು ಸೂಪರ್ ಆಗಿಲ್ಲ ಅಂತ ಹೇಳಬೇಕಾಗುತ್ತೆ. ಆದರೆ ಇವತ್ತು ಹಾಡಿರುವಂತಹ ಎಲ್ಲ ಹಾಡುಗಳು ಕೂಡ ಕಿವಿ ಒಳಗಿಂದ ಮನಸ್ಸು ಒಳಗಡೆ ಹೋದಂತಹ ಹಾಡುಗಳು. ಸೊ ಇವತ್ತಿನ ಎಪಿಸೋಡನ್ನು ಮುಗಿಸುವಂತಹ ಸಮಯ. ಎಲ್ಲ ಜಡ್ಜಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಮತ್ತೆ ಇನ್ನಷ್ಟು ಸಿಂಗರ್ಸ್ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಸೊ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, Citadel Developers.